ನಮಸ್ಕಾರ ವೀಕ್ಷಕರೇ, ನ್ಯೂಸುದ್ದಿ ಕನ್ನಡಕ್ಕೆ ಸ್ವಾಗತ. ನಾನು ಬಬಿತಾ ಲತೇಶ್. ಸ್ನೇಹಿತರೆ, ಇವತ್ತು ಸಾಧನೆಯ ಹಾದಿಯಲ್ಲಿ ಸಾಧಕರ ಮಾತಲ್ಲಿ ಇವತ್ತು ಮತ್ತೋರ್ವ ಅತಿಥಿ ನಮ್ಮ ಜೊತೆ ಸೇರ್ಕೊಳ್ತಾ ಇದ್ದಾರೆ. ನೃತ್ಯ ಕ್ಷೇತ್ರ ಮಾತ್ರ ಅಲ್ಲ, ನಟನೆಯ ಕ್ಷೇತ್ರದಲ್ಲೂ ಕೂಡ ವಿಶೇಷ ಛಾಪನ್ನ ಮೂಡಿಸಿ ಇದೀಗ ರಂಗಭೂಮಿ ಕಲಾವಿದರಲ್ಲೂ ಕೂಡ ತಮ್ಮನ್ನು ತಾನು ತೊಡಗಿಸಿಕೊಂಡು ಕರ್ನಾಟಕ ಸ್ಟೇಟ್ ನೃತ್ಯ ಮತ್ತು ಸ್ಪೋರ್ಟ್ಸ್ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಜೇಶ್ ಕನ್ನೂರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಸ್ವಾಗತಿಸುತ್ತಾ ಅವರ ಮನದಾಳದ ಮಾತುಗಳನ್ನು ನಾವು ಹಂಚಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ. ನಮಸ್ತೆ. ಸೊ ಫಸ್ಟ್ ಆಫ್ ಆಲ್, ನೃತ್ಯ ಕ್ಷೇತ್ರ ಅಂತ ಹೇಳಿ ತೆಗೆದುಕೊಂಡ್ರೆ, ನೃತ್ಯ ಕ್ಷೇತ್ರದಲ್ಲಿ ತಾವು ಸಾಕಷ್ಟು ಹೆಸರನ್ನು ಪಡೆದುಕೊಂಡ್ರಿ. ನಟನೆ ಕ್ಷೇತ್ರಕ್ಕೂ ಕೂಡ ಕಾಲಿಟ್ರಿ. ರಂಗಭೂಮಿ ಕಲಾವಿದರಲ್ಲಿ ಕೂಡ ಅನೇಕ ಒಡನಾಟವನ್ನು ಇಟ್ಕೊಂಡಂಥ ನೀವು, ನಿಮ್ಮ ಜರ್ನಿ ಹೇಗೆ ಪ್ರಾರಂಭವಾಯಿತು? ಆ್ಯಕ್ಚುಲಿ ನಾನು ಬಾಲ್ಯದಿಂದ ನೃತ್ಯಪಟು. ಒಂದು ಅಂದರೆ ನಮ್ಮ ಏರಿಯಾದಲ್ಲಿ ಕಣ್ಣೂರೊಂದು ಒಂದು ಗ್ರಾಮ, ನಮ್ಮದು ಮಂಗಳೂರಲ್ಲಿ, ಕೇರಳ ಕಣ್ಣೂರಲ್ಲ, ಅಲ್ಲಿ ನಾನೊಬ್ಬ ನೃತ್ಯಪಟುವಾಗಿದ್ದೆ. ಸಣ್ಣ ವಯಸ್ಸಿನಿಂದಲೂ ಎಲ್ಲರೂ ನನ್ನ ಗುರುತಿಸಿದ್ರು. ಯಾಕೆಂದರೆ ನನ್ನನ್ನು ಕರೆಯುವಾಗ ರಾಜೇಶ್ ಯಾರಂತ ಹೇಳಿದರೆ ಡಾನ್ಸರ್ ಅಂತ ಕೇಳುವಂಥದ್ದಿತ್ತು. ಬಟ್ ಅದು ಕ್ರಮೇಣ 1996 ನಮ್ಮ ಕಾಲೇಜ್ ಲೈಫಲ್ಲೆಲ್ಲ ಕಣ್ಣೂರು ಬಾಯ್ಸ್ ಎನ್ನುವಂಥ ನೃತ್ಯ ತಂಡವನ್ನು ನಾವೇ ಸ್ಥಾಪನೆ ಮಾಡಿದ್ದೇವೆ. ತುಂಬ ಕಷ್ಟಪಟ್ಟು, ಅಂದರೆ ಅದು ಆ ಟೈಮಲ್ಲಿ ಗೊತ್ತು ನಿಮಗೆ, ಏನು ಅಷ್ಟೊಂದು ಡಾನ್ಸಿಗೆ ಅಷ್ಟೊಂದು ಮಹತ್ವ ಇರಲಿಲ್ಲ. ಒಂದು ನೋಡುವುದಾದರೆ ಮಂಗಳೂರಿನಿಂದ ಪುತ್ತೂರು ತನಕ ಇದ್ದದ್ದು, ಮಂಗಳೂರಲ್ಲಿ ಸ್ಟಾರ್ಟ್ ಆದರೆ ಪುತ್ತೂರಲ್ಲಿ ನೆಕ್ಸ್ಟ್, ಮಂಗಳೂರಲ್ಲಿ ಓಷನ್ ಕಿಡ್ಸ್ ಎಲ್ಲ ಇದ್ದರೆ ಪುತ್ತೂರಲ್ಲಿ ಪಿಂಟೋ ಬ್ರದರ್ಸ್ ಅಂತ. ಮಿಡಲಲ್ಲಿ ನಮ್ಮದು 1996 ಆಗ ಒಂದು ಕಣ್ಣೂರು ಬಾಯ್ಸ್ ಅಂತ ಡಾನ್ಸ್ ಗ್ರಾಮೀಣ ಪ್ರದೇಶ. ಅದು 96 ಪ್ರಾರಂಭವಾಗಿ ಈಗ 2023 27 ಇಯರ್ಸ್ ಅದಕ್ಕೆ. ಈಗ 27 ಇಯರ್ಸ್ ಆಯಿತು. ಸೊ ನಿಮಗೆ ನಟನೆ ಅನ್ನೋದು ಹೇಗೆ ಬಂತು ಇವುಗಳ ನಡುವೆ? ಆ್ಯಕ್ಚುಲಿ ಅದೊಂದು ತುಂಬ ಒಂದು ಕುತೂಹಲಕಾರಿ. ಅಂದರೆ ನನಗೆ ಮಾತಾಡೋದಂದರೆ ತುಂಬ, ನಾನು ಆ ಟೈಮಲ್ಲಿ ತುಂಬ ನರ್ವಸ್. ನಾನು ಡ್ಯಾನ್ಸ್ ಕಲಿಸ್ತಾ ಇರುತ್ತೆ ಅಲ್ಲಿ, ಅಂದರೆ ಶ್ರೀರಾಮ ಸ್ಕೂಲು ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಪರಂಗಿಪೇಟೆ. ಅಲ್ಲಿ ನಾನು ಡ್ಯಾನ್ಸ್ ಶಿಕ್ಷಣ ಮಾಡ್ತಿರೋ ಅಂದರೆ ಮಕ್ಕಳಿಗೆಲ್ಲ. ಅಲ್ಲಿ ಅರುಣ್ ಚಂದ್ರ ಬಿಸಿರೋಡು ನನ್ನೊಬ್ಬ, ಅವರಂದರೆ ಅವ್ರಿಗೆ ನನಗೆ ಪರಿಚಯ ಇಲ್ಲ, ಅಂದರೆ ರಮ ಬಿಸೋಡ್ದು ಒಳ್ಳೆ ಪರಿಚಯ ಇತ್ತು. ಅವ್ರು ಬರ್ತಾಯಿದ್ರು ಅಲ್ಲಿಗೆ. ಏನಂದರೆ ಸ್ಕಿಟ್ ಎಲ್ಲ ಕಲಿಸ್ತಿದ್ರು ಮಕ್ಕಳಿಗೆ. ಈ ಶಾರದಾ ಪೂಜೆ ದಿವಸ ಅಲ್ಲಿ ಒಂದು ಒಳ್ಳೆಯ ಪ್ರೋಗ್ರಾಮ್ ಆಗ್ತಿತ್ತು. ಮಾನಸ ಕಲಾವಿದರು ಅಂತ ಅವರದ್ದು ಅಲ್ಲಿ ಟೀಮ್ ಇತ್ತು ಪರಂಗಿಪೇಟೆಯಲ್ಲಿ. ಒಂದು 16-18 ಇಯರ್ಸ್ ಬ್ಯಾಕ್ ಇದು. ಆಗ ನಾನು ಸಹ ಸಣ್ಣ ಹುಡುಗ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೆ. ಇವರು ನನ್ನ ನೋಡ್ತಿದ್ರು. ನೋಡಿ ಅವರ ಮನಸ್ಸಲ್ಲಿ ಒಂದಿತ್ತು, ಇವನಿಗೊಂದು ಆ್ಯಕ್ಟಿಂಗ್ ಮಾಡಿಸ್ಬೇಕಂತ. ಅವ್ರು ನನ್ನ ಹತ್ರ ಏನು ಡಿಸ್ಕಸ್ ಮಾಡ್ತಿರ್ಲಿಲ್ಲ, ಆದರೆ ಅವರ ಮನಸ್ಸಲ್ಲಿ ಒಂದಿತ್ತು. ಬಟ್ ಒಂದು ಟೈಮು ನಾನು ಅಂದರೆ ಅವರ ನಾಟಕ ನೋಡಿದೆ, ಒಂದು ಒಳ್ಳೆಯ ನಾಟಕ, ನಿಖುಲ್ ಎನ್ನುತ್ತಿತ್ತಾರ. ಎಸ್, ಆ ನಾಟಕ ನಾನು ನೋಡಿದ್ದೆ. ಅದು ನಾನು ಕಣ್ಣೂರಲ್ಲಿ ಮಾಡಿಸಿದ್ದೆ ಚೌತಿ ದಿವಸ. ಆ ನಾಟಕನವರು ಕಣ್ಣೂರಿನವ್ರಿಗೆ ತುಂಬ ಇಷ್ಟ ಆಯಿತು. ವೆರಿ ನೆಕ್ಸ್ಟ್ ಇಯರ್ ಅವರು ನನಗೆ ನಾಟಕ ಬರೆದಿದ್ದರು, ಜೋಜೋಲಾಲಿ ಅಂತ. ಆದರೆ ನಾನು ಹೀರೋ ಕ್ಯಾರೆಕ್ಟರ್. ನಂಗೆ ಗೊತ್ತಿಲ್ಲ ಅವರು ನನ್ನಲ್ಲಿ ಬರೆದಿದ್ದಾರೆ. ನನಗೆ ತುಂಬ ನರ್ವಸ್ ನಾಟಕದಲ್ಲೆಲ್ಲ ಮಾಡುವುದಂದರೆ ಆಗಲಿಕ್ಕಿಲ್ಲಪ್ಪ, ನಮ್ಮದು ಏನಿದ್ರು ಫಿಲ್ಮ್ ಜರ್ನಿ. ಆದರೆ ನಾಟಕ ಹೋಗೋ ಬದಲು ನಾನು ಫಿಲ್ಮಲ್ಲೆಲ್ಲ ಮಾಡ್ತಿದ್ದೆ, ಸಣ್ಣ ಸಣ್ಣ ಆ್ಯಕ್ಟಿಂಗ್, ಕೊರಿಯೋಗ್ರಾಫ್ ಮಾಡ್ತಿದ್ದೆ. ಕೊರಿಯೋಗ್ರಾಫ್ ಅಂದರೆ ಬ್ಯಾಕಪ್ ಡ್ಯಾನ್ಸರ್ ಆಗಿ ಕೆಲಸ ಮಾಡ್ತಿದ್ದೆ. ಈಗ ಅವರು ನೋಡಿ ನನಗೆ ಹೀರೋ ರೋಲ್ ಕೊಟ್ಟರು. ತುಂಬ ಕಷ್ಟಪಟ್ಟು, ಅಂದರೆ ರಮ ಬಿಸರೋಡರ ಡೈರೆಕ್ಷನ್, ಒಳ್ಳೊಳ್ಳೆ ಕಲಾವಿದರು, ರಾಜೇಶ್ ಪರಂಗಿಪೇಟೆ, ತುಂಬ ಒಳ್ಳೊಳ್ಳೆ ಶ್ರೀಧರ್ ಪರಂಗಿಪೇಟೆ ಅಂತೆ, ನಿತಿನ್ ಈಗ ತುಂಬೆ, ಅವರಲ್ಲಿ ಒಳ್ಳೊಳ್ಳೆ ಕಲಾವಿದರು ಅದರಲ್ಲಿದ್ದರು. ನಾನು ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್, ಅದನ್ನು ಹೀರೋ ಕ್ಯಾರೆಕ್ಟರ್ ಅಂದರೆ ಒಳ್ಳೆ ಜೋಜೋಲಲ್ಲಿ ಅಂದರೂ ತಾಯಿ ಮಗನ ಒಂದು ಬಾಂಧವ್ಯ, ಅದನ್ನು ಹೀರೋ ಆಗಿ ಮಾಡಿದೆ. ಹೇಗೆ ರೀಚ್ ಆಯಿತು ಅಂತ ಗೊತ್ತಿಲ್ಲ, ಆದರೆ ನನ್ನನ್ನು ರೀಚ್ ಮಾಡಿ ತೆಕ್ಕೊಂಡ್ರು ಜನರು ಆ ಪರಂಗಿಪೇಟೆ ಏರಿಯಾದಲ್ಲಿ. ಮತ್ತು ಅದು ನೆಕ್ಸ್ಟ್ ಇಯರ್ ನಾನೇ ನನ್ನದು ಸ್ವಂತ ಟೀಮ್ ಮಾಡಿದೆ. ಒಂದೇ ವರ್ಷದಲ್ಲಿ ಕಣ್ಣೂರು ಬಾಯ್ಸ್ ಡ್ಯಾನ್ಸ್ ಗ್ರೂಪ್ ಇದ್ದದಲ್ಲಿ ಬಣ್ಣದ ಕಲಾವಿದರು ಅಂತ ಮಾಡಿದೆ. ಕಣ್ಣೂರು ಬಾಯ್ಸ್ ಬಣ್ಣದ ಕಲಾವಿದರು ಅಂತ. ನಾನು ತಂಡದ ನಿರ್ಮಾಪಕನಾಗಿ, ರಮ ಬಿಸರೋಡು ಡೈರೆಕ್ಷನ್ ಆಗಿ, ಅರುಣ್ ಚಂದ್ರ ಬಿಸರೋಡು ಕತೆ ಅನ್ನು ಅವರ ಮೊದಲ ನಾಟಕ ಅನ್ನು ಅಂತ ನಾಟಕದ ಮುಖಾಂತರ ನಾವು ನಮ್ಮ ಇದನ್ನು ಇದು ಮಾಡಿದೆವು. ಅದೊಂದು 5 ಇಯರ್ಸ್ ಇತ್ತು. 5 ಇಯರ್ಸ್ ಅಷ್ಟೇ. ಮತ್ತು ನನಗೆ ಅದರ ಈ ಡ್ಯಾನ್ಸ್ ಮತ್ತು ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು. ಹಾಗೆ ಬೇರೆ ತಂಡದಲ್ಲಿ, ರಮೇಶ್ ಕೋಳಿಯವರ ತಂಡದಲ್ಲಿ ಮತ್ತೆ ಪುನಃ ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿ. ಈಗ ನೃತ್ಯ ಕ್ಷೇತ್ರ ಅನ್ನೋದು ನಿಮಗೆ ಬಹಳ ಹಿಂದಿನಿಂದ ಬಂದಂಥ ಒಂದು ಹವ್ಯಾಸ. ಅದರ ಜೊತೆಗೆ ಅದನ್ನು ನೀವು ಅನೇಕ ಸ್ಥಳೀಯ ಕಲಾವಿದರ ಜೊತೆಗೆ, ಹುಡುಗರ ಜೊತೆಗೆ ಮಾಡಿರುವಂಥದ್ದು. ನಂತರ ನೀವು ರಂಗಭೂಮಿ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದರೆ. ಸೊ ಈ ಹಿಂದೆ ನೋಡೋದಾದರೆ ಇವುಗಳ ಜೊತೆಯಲ್ಲಿ ನಿಮಗೆ ಪ್ರೋತ್ಸಾಹ ಅಂತ ಹೇಳಿದ್ರೆ, ಮೊದಲ ಒಂದು ಪ್ರೋತ್ಸಾಹ ಸಿಗುವುದೇ ಮನೆಯಿಂದ. ಹಾಗಿರುವಾಗ ನಿಮ್ಮ ಒಂದು ಕುಟುಂಬ ಅಥವಾ ನಿಮ್ಮ ಒಂದು ಫ್ಯಾಮಿಲಿ, ತಂದೆ ತಾಯಿಗಳ ಬಗ್ಗೆ ಹೇಳೋದಾದರೆ, ನಿಮ್ಮ ಸಹೋದರರ ಬಗ್ಗೆ ಹೇಳೋದಾದರೆ ಯಾವ ರೀತಿ ಪರಿಚಯ? ಅಂದರೆ ನಾನು ಸಣ್ಣ ಪ್ರಾಯದಲ್ಲಿ ನನ್ನ ತಂದೆ ತಿರೋದ್ರು. ಮತ್ತು ನಮ್ಮದೊಂದು ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ, ಅಂದರೆ ನನ್ನ ಮಾವ ನಾವು ಒಟ್ಟಿಗಿದ್ದೇವೆ. ಒಂದು 4 ಇಯರ್ಸ್ ಒಟ್ಟಿಗಿದ್ದು. ಮತ್ತು ನಾವು ಬೇರೆ ಮನೆ ಮಾಡಿ, ನಾವು ಕಣ್ಣೂರಲ್ಲಿ ಒಂದು ಪಕ್ಕದಲ್ಲಿ ಒಂದು ಮನೆ ಮಾಡಿ ನಾವಿದ್ದೆವು. ನಾನು ದೊಡ್ಡವ, ನೆಕ್ಸ್ಟ್ ನನ್ನ ತಂಗಿ ಆದ ನಂತರ ನನ್ನ ತಂಗಿ ಇನ್ನೊಬ್ಬಳು ತಂಗಿ,
ಮತ್ತೊಬ್ಬ ತಮ್ಮ. ಈಗ ಅವರೆಲ್ಲ ವೆಲ್ ಸೆಟಲ್ ಆಗಿದ್ದಾರೆ. ಅಂದರೆ ಒಬ್ಬಳು ಗುಜರಾತಲ್ಲಿದ್ದಾಳೆ, ಅವಳು MOP ಮಾಡಿದ್ದಾಳೆ. ಇನ್ನೊಬ್ಬ ತಮ್ಮ MBA ಮಾಡಿದ್ದಾನೆ. ಇನ್ನೊಬ್ಬ ತಂಗಿ ಡಿಗ್ರಿ ಮಾಡಿ ಎಲ್ಲರೂ ಅಲ್ಲಿ ಬ್ಯಾಂಗ್ಳೂರಲ್ಲಿದ್ದಾರೆ, ಒಬ್ಬಳು ಗುಜರಾತಲ್ಲಿದ್ದಾರೆ. ತಾಯಿ ಸಹ ನನ್ನ ತಮ್ಮನ ಮನೆಯಲ್ಲಿ ಈಗ ಅವನಿಗೆ ಸಣ್ಣ ಮಗು ಅಲ್ಲಿದ್ದಾರೆ. ಬರ್ತಾ ಅವರು ಈಗ ಫುಲ್ಲು ಎಂಜಾಯ್, ಇಡೀ ಫ್ಯಾಮಿಲಿ, ತಂಗಿ ಮನೆಗೆ, ಇನ್ನೊಂದು ತಂಗಿ ಮನೆಗೆ, ತಮ್ಮನ ಮನೆಗೆ, ಆ ರೀತಿ ಅವರ ಜರ್ನಿ. ನಿಮ್ಮ ಸಂಸಾರದ ಜೀವನ ಜರ್ನಿ ಯಾವಾಗ ಪ್ರಾರಂಭ ಆಯಿತು? 2011 ಅಲ್ಲಿ. ಶ್ರೀಮತಿಯವರ ಹೆಸರು, ಮಕ್ಕಳ ಹೆಸರು? ಶ್ರೀಮತಿ ಸುಚಿತಾ, ಆಶ್ರಿತ, ಅತೀಕ್ಷ್. ಓಕೆ, ಆಶ್ರಿತ, ಅತೀಕ್ಷ್. ಏನು ಕಲಿತಿದ್ದಾರಾ, ಸ್ಟಡೀಸ್ ಮಾಡ್ತಾರೆ? 5th ಸ್ಟ್ಯಾಂಡರ್ಡ್, ಇವನು UKG. ಓಕೆ. ಸೊ ಈ ಹಿಂದೆ ನೀವು ಅಂದರೆ ಈಗ ಪ್ರಸ್ತುತ ನೀವು ಕಾವೂರು ಪರಿಸರದಲ್ಲಿ ಇದ್ರೂ ಕೂಡ ಹಿಂದೆ ಇದ್ದಂಥದ್ದು ನೀವು ಕಣ್ಣೂರು ಪರಿಸರದಲ್ಲಿ. ಸೊ ಈಗ ಬದಲಾವಣೆ ಕಂಡಂಥ ಇದರಲ್ಲಿ ಹೇಗಿದೆ ಅಂದರೆ ಸ್ಥಳೀಯವಾಗಿ ನಿಮಗೆ ಬಹಳ ಸಹಕಾರ ಸಿಕ್ಕಿರಬೇಕು. ಹಾಗಿರುವಾಗ ನೀವು ಅಂತಹ ಸ್ಥಳೀಯ ಸಂಸ್ಥೆಗಳಲ್ಲಿ ಅಥವಾ ಸ್ಥಳೀಯರಲ್ಲಿ ಅಂತ ಹೇಳೋದ್ರೆ ಹೇಗೆ ಪ್ರೋತ್ಸಾಹ ಸಿಕ್ಕಿತ್ತು? ನನಗೆ ಸ್ಥಳೀಯ ಸಂಸ್ಥೆಗಳಿಂದ ತುಂಬ ಒಳ್ಳೆಯ ಪ್ರೋತ್ಸಾಹ. ಅಂದರೆ ಯಾವ ರೀತಿ ಅಂದರೆ ಅಲ್ಲಿ ಯುವಕ ಮಂಡಲ ಒಂದೊಂದು ಇದು ಇತ್ತು, ತಂಡ ಇತ್ತು, ಒಂದು ಕ್ಲಬ್, ಅದು ಯುವಕ ಮಂಡಲ, ಮತ್ತು ಗಣೇಶೋತ್ಸವ ಸಮಿತಿ ಅಂತ ಇತ್ತು. ಅದರಲ್ಲೆಲ್ಲ ನಾನು ಸಕ್ರಿಯವಾಗಿದ್ದೆ. ನಾನು ಅದರಲ್ಲಿ ಪ್ರೆಸಿಡೆಂಟ್ ಎಲ್ಲ ಆಗಿದ್ದವ. ಹಾಗೆ ನನಗೆ ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಮಾಡ್ತಿದ್ದೆ ನಾನು, ಯುವಕ ಮಂಡಲ ಅದರಲ್ಲೇ ಮಾಡ್ತಿದ್ದೆ. ಅಲ್ಲಿ ಒಂದು ಕ್ಲಾಸ್. ಆ ರೀತಿ ಅಲ್ಲಿ ನಮಗೆಲ್ಲರೂ ನಾವು ತುಂಬ ಹುಡುಗರು, ಅಂದರೆ ನಾವು ಸ್ಥಳೀಯರೇ ಜಾಸ್ತಿ ಆ ಟೀಮಲ್ಲಿದ್ದದ್ದು. ಮತ್ತೆ ನಮಗೆ ಹೊರಗಿನವರೆಲ್ಲ ನಮ್ಮ ಹೆಸರು ಸ್ವಲ್ಪ ಇದುವಾಗಿ ಹೊರಗಿನವರು ಹುಡುಗಿಯರು ಎಲ್ಲ ಬಂದರು, ತುಂಬ ಮಂದಿ ಬಂದರು. 100ಕ್ಕಿಂತ ಅಧಿಕ ಮಂದಿ ಬಂದಲ್ಲಿ ನಮ್ಮ ಜೊತೆ ಇದ್ದರು. ಆ ಟೈಮಲ್ಲಿ ನನಗೆ ಸ್ಥಳೀಯರು ಇದ್ದದ್ದು, ಸ್ಥಳೀಯರು ಒಳ್ಳೆ ರೀತಿ ಪ್ರೋತ್ಸಾಹ, ನನಗೆ ತುಂಬ ಸಪೋರ್ಟಿಂಗ್ ಇದ್ದರು. ಓಕೆ. ಸೊ ಇವಾಗ ನಿಮ್ಮ ಜರ್ನಿ ಪ್ರಾರಂಭ ಆದಾಗಿನಿಂದ ಈಗಿನ ತನಕದ ಇದರಲ್ಲಿ ನೋಡೋದಾದ್ರೆ ತುಳು ರಂಗಭೂಮಿಯಲ್ಲೂ ಕೂಡ ಅಂದರೆ ತುಳು ಚಲನಚಿತ್ರ ರಂಗದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಅಷ್ಟೊಂದೇ ಕನ್ನಡ ಚಿತ್ರ ಕೂಡ ನಾನು ನೋಡಿದೆ ನಾನು. ಸೊ ಈ ತುಳು ರಂಗಭೂಮಿ ಅಂತ ಹೇಳುವಾಗ ಅಥವಾ ತುಳು ಚಲನಚಿತ್ರ ರಂಗ ಅಂತ ಹೇಳುವಾಗ ಅಲ್ಲಿಯ ಒಡನಾಟ ಹೇಗಿತ್ತು? ಹಿರಿಯ ಕಲಾವಿದರ ಜೊತೆಗೆ ಹೇಗಾಯಿತು ನಿಮ್ಮದು? ನನಗೆ ಆ್ಯಕ್ಚುಲಿ ಇದು ಹೇಳಿದೆ ನಾನು, ರಾಮ ಫೀಲ್ಡ್ ಬಂದದೆ ನಾನು ಅರುಣ್ ಚಂದ್ರ ಬೀಸ್ರೋಡ್, ಅವರೊಂದು ಒಳ್ಳೆ ಹೆಸರಿನ ಜನ. ಅಂದರೆ ರಮ ಬೀಸ್ರೋಡ್ ತುಂಬ ಒಂದು ನೇಮ್ಫುಲ್, ಅವರಂದರೆ ಕಾಪಿ ಕಟ್ ಟೀಮಲ್ಲೆಲ್ಲ ಇದ್ದವರು. ಆ ರೀತಿ ನನ್ನ ಜರ್ನಿ ಪ್ರಾರಂಭವಾಗಿ ನನಗೆ ಅವರು ತುಂಬ ಸಪೋರ್ಟ್ ಮಾಡ್ತಿದ್ರು. ಅಂದರೆ ನಾನೇ ಟೀಮ್ ಮಾಡಿದೆ ಅಂದರೆ ಹೇಳಿದರೆ ನನಗೆ ಸ್ವಲ್ಪ ಸಪೋರ್ಟ್ ಇತ್ತು. ದೇವದಾಸ್ ಕಾಪಿಕೇಟ್ ಸರ್ ಆಗಲಿ ಅಥವಾ ವಿಜಯಕುಮಾರ್ ಕೋಟಿಯಲ್ ಬೈ ಸರ್ ಆಗಲಿ ಒಳ್ಳೆಯ ಒಡನಾಟದಲ್ಲಿದ್ದರು. ಅವರ ಜೊತೆ ಕೂಡ ನಾನು ತುಂಬ ಅಂದರೆ ಅನ್ಯೋನ್ಯವಾಗಿ ಅವರ ಫಿಲ್ಮಲ್ಲಿ ಕೂಡ ಕೆಲಸ ಮಾಡುವಂಥ ಅವಕಾಶ ಎಲ್ಲ. ಮತ್ತು ಟೀಮ್ ಒಳ್ಳೆ ಟೀಮ್ ವರ್ಕ್ ಒಳ್ಳೆಯದು. ಅಂದರೆ ರಮೇಶ್ ಕುಕ್ಕೋಳಿ ನನಗೆ ತುಂಬ ಸಪೋರ್ಟ್ ಮಾಡಿದರು. ಆ್ಯಕ್ಚುಲಿ ನಾನು ನನ್ನ ಬಣ್ಣದ ಕಲಾವಿದರನ್ನು ತಂಡವನ್ನು ನಿಲ್ಲಿಸಿದ ನಂತರ, ಯಾಕೆಂದರೆ ನನಗೆ ತುಂಬ ಪ್ರಾಬ್ಲಮ್ ಆಯಿತು ಆ ಟೈಮಲ್ಲಿ. ಅಂದರೆ ನನಗೆ ಮದುವೆ ಕೂಡ ಆಯಿತು. ಅಂದರೆ ಡ್ಯಾನ್ಸ್ ಮತ್ತು ಇದನ್ನು ಎರಡನ್ನೂ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ನಾನು ಎರಡನ್ನು ಮೇಂಟೈನ್ ಮಾಡಬೇಕಂದ್ರೆ ಎರಡರಲ್ಲಿ ಕೂಡ ನಾನು ಲೀಡ್ರೆ, ನಾನೇ ಅದರ ಜವಾಬ್ದಾರಿ, ನಾನೇ ನಿರ್ಮಾಪಕ. ಹಾಗೆ ನಾನು ರಮೇಶ್ ಕುಕ್ಕೋಳಿ ಅವರ ಒಂದು ತಂಡ ಇತ್ತು, ಅದಕ್ಕೆ ನಾನು ಹೋಗಿ ಅಲ್ಲಿ ಅವರ ಜೊತೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನಿಸರ್ಗ ಅಂತ. ಆಗ ಅಲ್ಲಿಯ ಕಲಾವಿದರು ಕೂಡ ನನಗೆ ತುಂಬ ಒಡನಾಟದಲ್ಲಿದ್ದರು. ಅವರೆಲ್ಲ ಸಪೋರ್ಟಿಂಗ್, ಎಲ್ಲ ಚಿದಾನಂದ ಅದ್ಯಪಾಡಿ. ಈಗ ನಾನು ಪ್ರಸ್ತುತ ವಿಧಾತ್ರಿ ಕಲಾವಿದರಲ್ಲಿದ್ದೇನೆ. ಅದು ಚಿದಾನಂದ ಅದ್ಯಪಾಡಿ ಆಗಲಿ, ಬಾಚು ಅದ್ಯಪಾಡಿ, ರಮೇಶ್ ಕುಕ್ಕೋಳಿ, ಎಲ್ಲರ ಒಂದು ಒಡನಾಟ ನನಗೆ ಒಳ್ಳೆ ರೀತಿ ಆಯಿತು. ಅಂದರೆ ಒಂದು ಆ ಟೈಮಲ್ಲಿ ನಾನು ನಿಸರ್ಗ ಸ್ಟಾರ್ಟ್ ಮಾಡೋ ಮೊದಲು ನನಗೆ ರಮೇಶ್ ಕುಕ್ಕೋಳಿ ಒಂದು ಭೂಮಿ ಅಂತ ಒಂದು ಸೀರಿಯಲ್ ಇತ್ತು, ನೀವು ನೋಡಿರ್ಬೋದು, ಚಂದನದಲ್ಲಿ ಬರ್ತಿತ್ತು. ಅದರಲ್ಲಿ ಒಳ್ಳೆ ಕ್ಯಾರೆಕ್ಟರ್, ಅಂದರೆ ಒಂದು ಮೈನ್ ಈ 3 ಜನ ಹೀರೋ, ಅದರಲ್ಲಿ ನಾನೊಬ್ಬ ಹೀರೋ. ಆ ರೀತಿ ಒಂದು ಕ್ಯಾರೆಕ್ಟರ್ ನನಗೆ ಸಿಕ್ಕಿತ್ತು. ಅದು ತುಂಬ ಒಳ್ಳೆ ರೀತಿ ಪ್ರಸಾರ ಆಗ್ತಿತ್ತು ಚಂದನದಲ್ಲಿ. ಆ ನಂತರ ಅದುವೇ ಜರ್ನಿ ನಿಸರ್ಗದಲ್ಲಿ ಬಂತು. ಮತ್ತು ಈಗ ವಿಧಾತ್ರಿಯಲ್ಲಿದ್ದೇನೆ. ತುಳು ಚಿತ್ರರಂಗದಲ್ಲಿ ನೀವು ಎಷ್ಟು ಯಾವುದ್ರಲ್ಲೆಲ್ಲ ನೀವು ಮಾಡಿದ್ದೇನೆ, ತುಂಬ ಫಿಲ್ಮ್ ಮಾಡಿದ್ದೇನೆ. ಹಲವಾರು ಚಿತ್ರಗಳು ಬಂದಿದೆ. ಈಗ ಮೊನ್ನೆ ಒಂದು ಸೋಡಾ ಸರ್ಬತ್ತಿನ ಒಂದು ಫಿಲ್ಮ್ ಬಂತು. ಜಾಸ್ತಿ ಅಂತ ಏನು ಮಾಡಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ದೇನೆ ಅಂತ ಕೌಂಟ್ ಮಾಡಿದರೆ. ಈಗ ಹೊಸತ್ತೊಂದು ಬಿಲ್ಲಿ ಅಂತ ಕನ್ನಡ ಮತ್ತು ಹಿಂದಿ 2 ಫಿಲ್ಮಲ್ಲಿ ಕೂಡ ಒಳ್ಳೆ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ದೇನೆ. ಕಪೋಕಲ್ಪಿತ ಒಂದು ರಿಲೀಸ್ ಆಯಿತು. ಈ ರೀತಿ ಕನ್ನಡ ಎಲ್ಲ ಬರ್ತಾ ಉಂಟು, ಆಫರ್ ಉಂಟು ಇಲ್ಲಿ ಕೂಡ. ಕಪೋಕಲ್ಪಿತಂ ನೋಡಿದೆ ನಾನು. ಬಹಳ ಒಂದು ಥ್ರಿಲ್ಲರ್ ಮೂವಿ ಅಂತ ಅನಿಸಿತ್ತು ನನಗೆ, ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತ ಹೇಳಿ ಅನಿಸಿತ್ತು. ಸೊ ಅದರ ಜರ್ನಿ ಬಗ್ಗೆ ನೀವು ಮೆಲುಕು ಹಾಕೋದಾದರೆ ಹೇಗಿತ್ತು ಅವರ ಒಂದು ಜೊತೆಗಿನ ಒಂದು ಆ ಒಡನಾಟ ಎಲ್ಲ ಅಂತ ಹೇಳಿ? ಅದು ಅಂದರೆ ಒಂದು ಘನಿದೇವ್ ಕಾರ್ಕಳ, ಒಂದು ಒಳ್ಳೆ ಫ್ರೆಂಡ್ ಅವರೊಂದು ಕ್ಯಾರೆಕ್ಟರ್ ಉಂಟು, ನೀವು ಮಾಡಬೇಕಂತ ಹೇಳಿದರು. ಆ ರೀತಿ ಪ್ರಾರಂಭ ಆಯಿತು. ಒಳ್ಳೆ ಇತ್ತು ಅದೊಂದು ಫಿಲ್ಮಲ್ಲಿ, ಗೊತ್ತಲ್ಲ ನೀವು ಕೂಡ. ಹೌದು, ಒಳ್ಳೆ ರೀತಿಯಾದಂತಹ ಇದು ಬಂದಿತ್ತು. ಸೊ ಇನ್ನು ಮುಂದಕ್ಕೆ ಹೋಗೋದಾದ್ರೆ ಪ್ರಸ್ತುತ ನೀವು ಯಾವ್ಯಾವ ಚಿತ್ರಗಳಲ್ಲಿ ಅಂದರೆ ಏನಾದರೂ ಹೊಸ ಪ್ರಾಜೆಕ್ಟ್ ಏನಾದರೂ ಮಾಡ್ತಾ ಇದ್ದೀರಾ? ಹೊಸತು ಅಂದರೆ ಕಲಾಯಿ ಮಾಸ್ಟರ್ ಅಂತ ನೋಡಿರ್ಬೋದು ನೀವು, ಬ್ಯಾಂಗ್ಳೂರಲ್ಲಿ ಒಳ್ಳೆ ಡ್ಯಾನ್ಸ್ ಮಾಸ್ಟರ್.
ಅವರದೊಂದು ನೆಕ್ಸ್ಟ್ ಈಗ ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾನೊಂದು ಸೆಟ್ ಆಗಿದ್ದೇನೆ. ಮತ್ತು ಒಂದು ಸೀರಿಯಲಲ್ಲಿ ಒಂದು ಕನ್ನಡ ಸೀರಿಯಲ್ ಉಂಟು, ಅದರಲ್ಲಿ ಕೂಡ ಈಗ ಮಾತುಕತೆ ನಡೀತಾ ಉಂಟು. ನೋಡಬೇಕು ಏನಂತೆಲ್ಲ. ಅಂದರೆ ನಂದು ಕೂಡ ಇಲ್ಲಿ ಬ್ಯುಸಿ ಇರುತ್ತೆ. ನಾನು ಕೂಡ ನಾನು ಡ್ಯಾನ್ಸ್ ಮಾಡ್ತಿರ್ತೇನೆ, ಇಲ್ಲಿ ಜಡ್ಜ್ಮೆಂಟ್ ಇರುತ್ತೆ. ಮತ್ತು ನನಗೆ ಈಗ ಕರ್ನಾಟಕದ ಜವಾಬ್ದಾರಿ ಸಿಕ್ಕಿದ ನಂತರ ತುಂಬ ಹೊರಗಡೆ ಅಲ್ಲ, ಈಗ ಸ್ಟೇಟ್ ಅಲ್ಲದೆ ಹೊರಗಡೆ ಸಹ ಹೋಗ್ಲಿಕ್ಕೆ ಸಿಗುತ್ತೆ, ಗೋವಾ ಆ ಸೈಡೆಲ್ಲ. ಡಾನ್ಸ್ ಇನ್ನು ಮಕ್ಕಳನ್ನು ರೆಡಿ ಮಾಡ್ತಾ ಇದ್ದೇನೆ. ಅವರನ್ನು ಇಬ್ಬರನ್ನು ಯಾವ ರೀತಿ ಅಂದರೆ ಇವನಿಗೆ ಸ್ವಲ್ಪ ಡ್ಯಾನ್ಸಲ್ಲಿಲ್ಲ ಇಷ್ಟ, ಇವನು ಸ್ವಲ್ಪ ಇದು ಕಲ್ಚರಲ್ ಯಾವುದಂದರೆ ಶೋಧ ತುಗುಲಿಗೆ ಅಂದರೆ ಆಯಿತು, ಇವನಿಗೆ ಯಕ್ಷಗಾನ ಅಂದರೆ ಆಯಿತು, ಮತ್ತು ದೈವ ಕೋಲದ ಅಂದರೆ ಆಯಿತು. ಅವಳಿಗೆ ಸ್ವಲ್ಪ ಮಾಡಲಿಂಗ್ ಆಗಿ ಇದು ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಉಂಟು, ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಉಂಟು. ಆ್ಯಕ್ಟಿಂಗಲ್ಲಿ ಒಂದು ಅವಳಿಗೆ ಈಗ ಒಂದು ವಿಜಯ್ ಕುಮಾರ್ ಕೊಡಿಯಲ್ಲಿ ಮೇಲೆ ಒಂದು ಫಿಲ್ಮ್ ಉಂಟು ಉರಿ ಅಂತ, ನಮ್ಮ ವಿದ್ದು ಉಚ್ಚಿಲ್ ಮಾಡ್ತಾ ಇದ್ದಾರೆ ಎಲ್ಲ ಸ್ವಲ್ಪ ಆಗ್ತಾ ಉಂಟು ಅದರಲ್ಲಿ. ಇವಾಗ ಒಂದು ಒಳ್ಳೆ ಲೀಡ್ ಕ್ಯಾರೆಕ್ಟರ್ ಉಂಟು ಅದರಲ್ಲಿ, ನೋಡ್ಬೇಕೇನಲ್ಲ ಅಂತ ಆ ರೀತಿ ಎಲ್ಲ ಉಂಟು, ಹೋಗ್ತಾ ಉಂಟು. ಖಂಡಿತವಾಗಲೂ ಸಿನಿಮಾ ಕ್ಷೇತ್ರದಲ್ಲಿ ನೀವು ಬಹಳಷ್ಟು ಕನಸನ್ನು ಕಾಣ್ತಾ ಇದ್ದೀರಾ. ಆ ಕನಸೇನಿದೆ ಆದಷ್ಟು ಶೀಘ್ರವಾಗಿ ನನಸಾಗಲಿ ಅನ್ನೋದೇ ನಮ್ಮ ಆಶಯ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಕಲಾವಿದ ಕಲೆ ಈ ಎರಡರ ಬಗ್ಗೆ ಸಾಕಷ್ಟು ಗೊಂದಲ ಆಗಿರ್ಬೋದು, ಕೆಲವರಲ್ಲಿ ಅನುಮಾನದ ಛಾಯೆಗಳಂದರೆ ಈಗೀಗ ಬದಲಾಗ್ತಾ ಇದೆ ಅದರ ಬಗ್ಗೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಅಳುಕು ಇದ್ದೇ ಇದೆ. ನಮ್ಮ ಮಕ್ಕಳನ್ನು ಈ ಒಂದು ಅಂದರೆ ನೃತ್ಯ ಕ್ಷೇತ್ರದಲ್ಲಿ ಕಳಿಸಿದರೆ ತುಂಬ ಏನಾದರೂ ಅದರಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಮಕ್ಕಳು ಎಲ್ಲೋ ಒಂದು ಹಾದಿ ತಪ್ತಾರೆ ಅನ್ನುವಂಥ ವಿಚಾರಗಳು ಇದೆ ಕೆಲವು ಹೆತ್ತರಲ್ಲಿ. ಸೊ ಅಂಥವ್ರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಇದು ಏನಂದರೆ ಒಳ್ಳೆಯ ಕ್ವಶನ್ ಇದು. ಯಾಕೆಂದರೆ ಎರಡು ಕ್ಯಾಟಗರಿ ಇದ್ದಾರೆ. ಒಬ್ಬ ಫ್ಯಾಷನೇಬಲ್ ಆಗಿ ತಗೊಳ್ತಾನೆ, ಮತ್ತೊಬ್ಬ ಅದನ್ನು ಉದ್ಯೋಗವಾಗಿ ತಗೊಳ್ತಾನೆ. ಈ ಫ್ಯಾಷನೇಬಲ್ ಆಗಿ ತೆಕ್ಕೊಂಡವರು ಅವರಿಗೆ ಅದರ ಬಗ್ಗೆ ಮಹತ್ವ ಏನು, ಅದರ ಹಿನ್ನೆಲೆ ಗೊತ್ತಿರೋಲ್ಲ, ಅಥವಾ ಅದನ್ನು ಯಾವ ರೀತಿ ಬಳಸಬೇಕಂತ ಗೊತ್ತಿಲ್ಲ, ಅದನ್ನು ಅವ್ರು ಮಿಸ್ಯೂಸ್ ಮಾಡ್ತಾರೆ. ಈಗ ಕೆಲವು ಕಂಪ್ಲೇಂಟಲ್ಲಿದೆ, ಯಾವುದೆಲ್ಲ ಕಂಪ್ಲೇಂಟ್ ಇದೆ, ಬೀಚಲ್ಲಿ ಸಿಕ್ಕಿದ್ರು, ಡ್ರಗ್ ಮಾಫಿಯಾದಲ್ಲಿ ಸಿಕ್ಕಿದ್ರು, ಆ ರೀತಿ ಎಲ್ಲ ಇದು ಅವರಿಗೆಲ್ಲ ಅಂದರೆ ಇದರ ಬಗ್ಗೆ ಪ್ರೀತಿ ಅಲ್ಲ, ಅದನ್ನು ಅವರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದನ್ನು ಉದ್ಯೋಗ ಅಂತ ಯಾರು ತೆಕ್ಕೊಂಡಿದ್ದಾರೆ ಅವರು ಖಂಡಿತವಾಗ್ಲೂ ಇದಕ್ಕೆ ಒಂದು ಮಹತ್ವವನ್ನು ಕೊಡ್ತಾರೆ. ಅವ್ರ ಮಕ್ಕಳಿಗೆ ಕೂಡ ಆ ರೀತಿ ಅಂದರೆ ಕಾಣುವುದೆಲ್ಲ ಸುಳ್ಳು, ಒಳಗೆ ಒಂದು ಬೇರೆನೇ ಪ್ರಪಂಚ ಇದೆ, ಕಲಾವಿದನ ಪ್ರಪಂಚ ಬೇರೆಯೇ ಇದೆ. ಹೊರಗೆ ಕಾಣುವುದೆಲ್ಲ ಬೇಕಾದದ್ದು ಬೇಕಾಬಿಟ್ಟು ಅದು. ಯಾಕೆಂದರೆ ಹೇಳಿದಲ್ಲ, ಫ್ಯಾಷನೇಬಲ್ ಅಂದರೆ ತೀಟೆ ಎಲ್ಲ ಕಡೆಯಲ್ಲಿದೆ. ಈಗ ಒಬ್ಬ ಮನುಷ್ಯನು ಒಂದು ಹುಡುಗಿಯ ವಿಷಯದಲ್ಲಿ ಏನೋ ಒಬ್ಬ ಕೊರಿಯೋಗ್ರಾಫರ್ ತಪ್ಪು ಮಾಡಿದ್ದಾನೆ ಅಂತ ಹೇಳಿದರೆ ಅವನು ಕೊರಿಯೋಗ್ರಾಫರ್ ಆಗಲ್ಲ, ಅವನು ಮನುಷ್ಯನಾಗಿ ತಪ್ಪು ಮಾಡ್ತಾನೆ. ಅದು ಹೆಸರು ಬರುವ ಕೊರಿಯೋಗ್ರಾಫರ್ ಏನೋ ಮಾಡಿದ್ದಾನೆ ಅದೇ ರೀತಿ ಬೇರೆ ಉದ್ಯೋಗಗಳಲ್ಲಿ ಕೂಡ ಅಂಥವರಿದ್ದಾರೆ. ಆ ರೀತಿ ನಾವೇನು ಹೇಳ್ತಿದ್ದೇವೆ ಅಂದರೆ ಯಾವುದು ಇಲ್ಲಿ ನೀವು ನೋಡಿದೆಲ್ಲ ಸತ್ಯ ಅಲ್ಲ, ಆ ವ್ಯಕ್ತಿನೇ ತಪ್ಪು. ಒಳ್ಳೆ ರೀತಿಯ ಫ್ಯೂಚರ್ ಇದೆ ಮಕ್ಕಳಿಗೆ. ಅಂದರೆ ನಾನು ಹೇಳ್ತೇನೆ, ಯಾವಾಗ ಸಹ ಪ್ರತಿಭೆ ಅನ್ನುವುದು ಎಲ್ಲರಲ್ಲಿದೆ, ಅದಕ್ಕೆ ಸ್ವಲ್ಪ ನಾವು ನೀರು ಹಾಕಬೇಕಷ್ಟೇ, ಅದು ಒಳ್ಳೆ ರೀತಿ ಫಲ ಕೊಡ್ತದೆ. ಯಾಕೆ ಪ್ರತಿಭೆ ಎಲ್ಲರ ಹತ್ರ ಇದೆ. ಕೆಲವರು ಏನು ಮಾಡ್ತಾರೆ, ಆಲಸ್ಯದಿಂದ ಅದನ್ನು ಬಿಡ್ತಾರೆ, ಕೆಲವರು ಅದನ್ನು ಮಿಸ್ಯೂಸ್ ಮಾಡ್ತಾರೆ. ಯಾವುದೇ ಆಗಲಿ, ಎಜುಕೇಷನ್ ಆಗಲಿ, ಡ್ಯಾನ್ಸ್ ಆಗಲಿ, ಕ್ರಿಕೆಟ್ ಆಗಲಿ, ಯಾವುದೇ ಆಗಲಿ, ಎಲ್ಲ ಕ್ಷೇತ್ರಗಳಲ್ಲೂ ಪ್ರತಿಭೆಗಳಿಗೆ ಅವಕಾಶ ಇದೆ. ಎಷ್ಟೋ ಮಂದಿ ಇವತ್ತು ಕೇವಲ ಡ್ಯಾನ್ಸ್ ಮಾಡಿ ಜೀವನ ಸಾಗಿಸುವವರಿದ್ದಾರೆ, ಕ್ರಿಕೆಟ್ ಆಡಿ ಜೀವನ ಸಾಗಿಸುವರು. ಅದಕ್ಕೆ ನೈಜ ಉದಾಹರಣೆಗಳು, ತೆಂಡೂಲ್ಕರ್ ಆಗಲಿ, ಪ್ರಭುದೇವ್ ಸರ್ ಆಗಲಿ, ಎಲ್ಲ ನೈಜ ಉದಾಹರಣೆಗಳು. ಕಲಾವಿದರಿಗೆ ಕೂಡ ಉತ್ತಮದ ಲೈಫ್ ಇದೆ. ಬನ್ನಿ, ನಿಮಗೆ ಆಸಕ್ತಿ ಇದ್ದರೆ ಎಲ್ಲರೂ ಬನ್ನಿ, ಬಂದು ಒಳ್ಳೊಳ್ಳೆ ತಂಡಗಳಿವೆ, ಅದರಲ್ಲಿ ಸೇರಿ ಯಾವುದು ಪ್ರಾಬ್ಲಮ್ ಆಗೋಲ್ಲ. ನಿಮ್ಮ ಮಕ್ಕಳು, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸಮಾನತೆ ಎಲ್ಲರಲ್ಲಿದೆ. 100% ಒಳ್ಳೆಯ ಪ್ರೋತ್ಸಾಹ ಕೊಟ್ಟರೆ ಅಂಥ ಮಾಸ್ಟರ್ನವರಿದ್ದಾರೆ, ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಕೊಂಡದ್ದು ಅವರು ನಾಳೆ ಅದರಲ್ಲಿ ಜೀವನ ಸಾಗಿಸುವಂಥದ್ದು ಕೂಡ 100% ಆಗುತ್ತೆ. ಓಕೆ, ಮತ್ತೊಂದು ಸೂಕ್ಷ್ಮತೆ ನೋಡಿದ್ರೆ ಈಗ ಬೆಂಗಳೂರು ಆ ಕಡೆ ನೋಡಿದ್ರೆ ಹೆಚ್ಚಿನ ಒಂದು ಕೊರಿಯೋಗ್ರಾಫರ್ಗಳಿಗಾಗಲಿ ಒಳ್ಳೆ ಸ್ಥಾನಮಾನ ಆಗಿರ್ಬೋದು, ಒಳ್ಳೊಳ್ಳೆ ಅವಕಾಶಗಳು ಮೂಡಿವೆ. ಕರಾವಳಿ ಕಡೆ ನೋಡಿದರೆ ಅದು ಕಡಿಮೆ ಅಂತ ಅನಿಸುತ್ತಾ ನಿಮಗೆ? ಮೊದಲು ಅದು ತುಂಬಾ ಕಡಿಮೆ ಇತ್ತು. ಯಾಕೆಂದರೆ ಕರಾವಳಿಯವರ ಪ್ರತಿಭೆಯನ್ನು ಅವರಲ್ಲಿ ಇದು ಮಾಡ್ತಿರಲಿಲ್ಲ, ಏನಂತ ಹೇಳಿದ್ರೆ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಈಗ ಏನಾಯ್ತು ಅಂದರೆ ಡ್ಯಾನ್ಸಲ್ಲಿ ಆಗಲಿ ಅಥವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆಗಲಿ, ಈಗ ರಾಜ್ಬಿ ಶೆಟ್ಟಿ ಆಗ್ಬೋದು ಅಥವಾ ರಿಷಬ್ ಶೆಟ್ಟಿ ಆಗ್ಬೋದು, ನಮ್ಮ ಯಾರು ಇನ್ನೊಬ್ಬ ಶೆಟ್ಟರ್ ಇದ್ದಾರಲ್ಲ ರಕ್ಷೇಶ್ ಶೆಟ್ಟಿ, ಅವರೆಲ್ಲ ಈಗ ಹೋದ ನಂತರ ನಮ್ಮ ತುಂಬ ಮಂದಿ ಅಲ್ಲಿ ಕಲಾವಿದರಲ್ಲಿ ಹೋಗ್ತಾ ಇದ್ದಾರೆ. ಡ್ಯಾನ್ಸರ್ಸ್ನವರು ಕೂಡ ಈಗ ಈ ಜಿ ಟಿವಿ ಡ್ಯಾನ್ಸ್ ಇಂಡಿಯಾ ಆದ ನಂತರ ಈ ಹಿಂದೆ ಕೂಡ ನಮ್ಮ ಕರಾವಳಿ ಕಲಾವಿದರು ತುಂಬಾ ಮಂದಿ ಇದ್ರು. ಇವಾಗ ಉಪೇಂದ್ರ ಸರ್ ಅನ್ನು ನೋಡಿದ್ರು ಕೂಡ ಅವರೆಲ್ಲ ತಮ್ಮ ಕರಾವಳಿ ಕಲಾವಿದರು, ಆದ್ರೂ ಕೂಡ ಮಾನ್ಯತೆಗಳು ಆ ಕಾಲದಲ್ಲಿ ಕಡಿಮೆ ಇತ್ತು ಅಂತ ಹೇಳಿ ಅನ್ಸುತ್ತೆ. ಬಟ್ ಈಗ ಸ್ವಲ್ಪ ಟ್ರೆಂಡ್ ಇದು ಆಗಿದೆ. ಅಂದ್ರೆ ಆ ಟೈಮಲ್ಲಿ ಉಪೇಂದ್ರ ಸರ್ ಹೋದ್ರು ಕೂಡ ಇಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಈಗ ರಾಜ್ಬಿ ಶೆಟ್ಟಿ ಆಗಲಿ ಎಲ್ಲ ಇಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಿರ್ಲಿಲ್ಲ. ನೋಡ್ಬೋದು ನೀವು ಎಲ್ಲ ಫಿಲ್ಮಲ್ಲಿ ನಮ್ಮ ಪ್ರಕಾಶ್ ತಮಿಳ್ನಾಡು ಆಗಲಿ, ಜೆ ಪಿ ಆಗಲಿ, ತುಂಬ ಮಂದಿ ಇದ್ದಾರೆ. ತುಂಬ ಅವರೊಂದು ಗ್ರೂಪ್ ಇದೆ, ಅದು ಒಳ್ಳೆ ಬೆಳವಣಿಗೆ. ಅಂದರೆ ಅದರಿಂದ ಇನ್ನೊಬ್ಬರು ಬರ್ತಾರೆ. ಬಟ್ ಈಗ ಡ್ಯಾನ್ಸ್ ಕೂಡ ಹಾಗೇನೆ, ಈ ಜಿ ಕನ್ನಡದಲ್ಲಿ ಕರ್ನಾಟಕ ಡ್ಯಾನ್ಸ್ ಆದ ನಂತರ ತುಂಬ ಡ್ಯಾನ್ಸರ್ಸ್ನವರು ಬ್ಯಾಂಗ್ಳೂರಲ್ಲಿ ಟಿ ವಿಯಲ್ಲಿ
ಕೊರಿಯೋಗ್ರಾಫರ್ಸ್ ಆಗಿದ್ದಾರೆ, ತುಂಬ ಮಂದಿ ಇದ್ದಾರೆ. ನಾವು ಸಹ ಆ ರೀತಿ ಹೋದವರು. ಆ ಟೈಮಲ್ಲಿ ನಮಗೆ ನಿಜವಾಗ್ಲೂ ಸಪೋರ್ಟ್ ಇರಲಿಲ್ಲ. ನಾನು ಕೂಡ ಹೋಗಿ ಬ್ಯಾಂಗ್ಳೂರಲ್ಲಿ ತುಂಬ ವರ್ಷ ಇದ್ದೆ, ಡ್ಯಾನ್ಸ್ ಮಾಸ್ಟರ್ ಆಗಬೇಕಂತಿದ್ದೆ, ಕೊರಿಯೋಗ್ರಾಫರ್ ಆಗಬೇಕಂತಿದ್ದೆ. ಟ್ಯಾಲೆಂಟ್ ಇತ್ತು, ಅವಕಾಶ ಇರಲಿಲ್ಲ. ಆನಂತರ ನಮಗೆ ಬೋರ್ ಆಯಿತು, ನಾವು ಬಂದೇವೆ ಇಲ್ಲಿ ಏನಾದರೂ ಮಾಡುವಂತ. ಈಗ ಇವಾಗ ಕರಾವಳಿಯಲ್ಲಿ ನಿಮಗೆ ಸಿಕ್ಕಿದೆ ಅಂತ ಖಂಡಿತ ನಾನು ತುಂಬ ಈಗ ಅಚೀವ್ ಮಾಡಿದ್ದೇನೆ. ನಾನು ಡ್ಯಾನ್ಸಲ್ಲಿ ತುಂಬ ಅವಕಾಶ ತುಂಬಾ ಇದೆ, ತುಂಬಾ ಸಿಗ್ತಾ ಉಂಟು ಎಲ್ಲ. ಈಗ ಓಕೆ, ಎಲ್ಲ ರೀತಿಯಲ್ಲೂ ಕೂಡ ಅವಕಾಶ ಸಿಗ್ತಾ ಇದೆ. ಮತ್ತಷ್ಟು ಅವಕಾಶಗಳು ನಿಮಗೆ ಒದಗಿ ಬರಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಕೊಳ್ಳುತ್ತೆ. ವೀಕ್ಷಕರೇ, ಇವತ್ತು ನೋಡಿದ್ರಲ್ಲ, ನೃತ್ಯ ಕ್ಷೇತ್ರವನ್ನು ಹವ್ಯಾಸವನ್ನಾಗಿ ತೆಗೆದುಕೊಂಡು ಅದರಲ್ಲೇ ಒಂದು ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ಆಶೆ ಇಟ್ಟುಕೊಂಡು ನಂತರ ನಟನಾ ಕ್ಷೇತ್ರಕ್ಕೆ ಹೆಜ್ಜೆ ಇಟ್ಟು ತುಳು ರಂಗಭೂಮಿ ಮಾತ್ರವಲ್ಲದೆ ಕನ್ನಡದಲ್ಲೂ ಕೂಡ ಸಾಕಷ್ಟು ಧಾರಾವಾಹಿ ಚಲನಚಿತ್ರಗಳಲ್ಲಿ ನಟಿಸಿಕೊಂಡು ಇದೀಗ ತಮ್ಮದೇ ಆದಂತಹ ಒಂದು ನಿರ್ಮಾಣದಲ್ಲಿ, ತಮ್ಮದೇ ಆದಂಥ ನಿರ್ದೇಶನದಲ್ಲೇ ಒಂದು ಚಲನಚಿತ್ರವನ್ನು ತೆರೆಗೆ ತರಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಒಂದು ಕನಸು ಸಾಕಷ್ಟು ಇದೆ, ಅದು ನನಸಾಗಬೇಕು ಅಂತ ಹೇಳಿದ್ರೆ ರಾಜೇಶ್ ಸರ್ ಅವರ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಸಹಕಾರಿಯನ್ನು ನೀಡೋಣ, ಅವರ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ ಅಂತ ಹೇಳ್ಕೊಳ್ಬಿಡ್ತಾ ಬಹಳಷ್ಟು ಮಾತನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಆಂಡಲ ತುಳು ಬಾಯಿ ಬರ್ತದ ಪಿರ ಹೋಗ್ಕೊಂಡು ತುಳುಟು ಪಾತ್ರ ಜಿನ್ನಂಡ ಆ ಒಂದೊಂದು ಬಂದಿದೆ ಬಿಡ ವೀಕ್ಷಕರು ಕನ್ನಡ ಇತ್ತನಲ್ಲ ನಮ್ಮ ತುಳು ಪಾತ್ರಗನೆ ಒಂಜಿ ರಡ್ಡು ತುಳುತ ಪಾತ್ರ ಅಂದ್ರೆ ಸೊ ತುಳುಟು ಒಂಜಿ ರಡ್ಡು ಪಾತ್ರ ನಂಗೋಸ್ಕರ ಬತ್ತಂಡ ಹೆಂಗೆ ಇಷ್ಟನೇ ತುಳು ಎಲ್ಲ ಕನ್ನಡ ಆತ ಕ್ಲಿಯರ್ ಇಜ್ಜಿ ಬಟ್ ಐ ವಿಲ್ ಟ್ರೈ ಯಾಪಲ್ಲ ಟ್ರೈ ಮಾಡ್ಬೇಕು. ಕನ್ನಡ ನಮ್ಮ ಭಾಷೆ ರಾಜ್ಯ ಭಾಷೆ ಯಾಪಲ್ಲ ರೆಸ್ಪೆಕ್ಟ್ ಕೊಡ್ಬೇಕು. ದಯಮಂಡ ನಮ್ಮ ಐಟ್ಲ ಬೆನ್ಪಿನ ಕನ್ನಡ ಮಸ್ತ್ ಪಂಡ ಯಾನಿತ್ತು ಜಾಸ್ತಿ ಪುನಃ ಅಂಚೆ ಬ್ಯಾಂಗ್ಳೂರು ಅಂಚೆ ಪುರಾನೆ ಒಂದು ಅಂಚೆ ಆಮೇಲೆ ಜಾಸ್ತಿ ವರ್ಕ್ ಆಗೋದು ಪುನಃ ಅಂಚೆ ಅದು ಪುನಃ ತುಳು ನಮ್ಮ ಅಪ್ಪ ಭಾಷೆ ತುಳುನು ಪಂಡ ಅವು ಐತಾತು ಮೊಕ್ಕೆ ಕೂಡ ಬರ್ಬೋದು ಅವ್ರು ಡ್ರಾಮ ಪೂರ ಪಾತೇರದ ಡ್ರಾಮೋಡು ಮಲ್ತು ಪೂರ ದಾದ ಬಿಡ್ರೇನೆ ಆಗ್ಬಿಡ್ತೇವೆ. ನಾವು ಓಡೆ ಮಾಡಲ್ಲಮ್ಮ ಯಾನಿದ್ದ ಓಲ್ಪೋದು ಪಾತ್ರ ಹೂ ಲ್ಯಾಂಗ್ವೇಜ್ ಪಾತ್ರ ತುಳು ನಾಲ್ಕು ಶಬ್ದ ಬರ್ಪುಣೆ ಆತದಲ್ಲ ಅಜ್ಜಿ ನಮ್ಮ ಕನ್ನಡ ಇಂಗ್ಲೀಷ್ ಹಿಂದಿ ತುಳು ಆತ ಐದು ಉಲಾಯಿಡೆ ಬಟ್ಲಾರೆ ಪೂರ ಮಸ್ತ್ ಬರೋದಲ್ಲ ಅಂಚೆ ತುಳು ಮಾತ್ರ ಏನ ನ್ಯಾಚುರಲ್ ಸೂಪರ್ ಆಯ್ತಾತು ಖುಷಿ ಹೋಗ್ಲ ಸೊ ತುಳು ಮಾಣಿಕ್ಯದ ನಮ್ಮ ಅರವಿಂದ್ ಬೋಳ ಸರ್ ಆದಿಪ್ಪು ಅಂಚನೆ ನಮ್ಮ ನವೀನ್ ಪಾಟೀಲ್ ಸರ್ ಆದಿಪ್ಪು ಸೊ ದೇವದಾಸ್ ಕಾಪಿಕಡೆ ಅವು ಮೂಜಿ ರತ್ನೋಲು ನಮ್ಮ ತುಳುಕು ಕೊರ್ನಾಂಚನ ಕೊಡುಗೆ ಅಂತ ಪನೋಲಿ ಅಕ್ಲಿ ಇಜ್ಜಿನ ತುಳು ಒಂಜಿ ದಾದನ ತುಳು ಚಲಚಿತ್ರ ರಂಗ ಅದು ಬೋರುಂದೆ ಪನ್ಪೇರು ಮಾತೆಲ್ಲ ಸೊ ಅಂಚಿನ ಅಂದಿಟ್ಟು ಇರ್ಲ ಮಸ್ತ್ ಜನ ಕಲಾವಿದರು ಪೆರ್ಮೆದ ಕಲಾವಿದರು ನಮ್ಮ ತುಳು ರಂಗಭೂಮಿಡು ಉಲ್ಲೇರು ಅಣ್ಣ ತುಳು ರಂಗಭೂಮಿಡು ಉಪ್ಪುನಂಚಿನ ಅವಕಾಶ ನಾತ ಜಾಸ್ತಿ ಅವಳು ಚಲನಚಿತ್ರ ರಂಗಗೂ ತುಳು ರಂಗಭೂಮಿಗೆ ತುಳು ಕಲಾವಿದರಿಗೆ ತಿಕ್ಕುನಂಚಿನ ಅವಕಾಶನ ಜಾಸ್ತಿ ಅವಳು ಅಕೆರಿಗಾದ ಎಂಕ್ಲ ವೀಕ್ಷಕರಿಗಾದ ಈರ್ನ ಒಂಜಿ ರಡ್ಡು ಪಾತ್ರ ಈರ್ನ ಉಡಲ್ದ ಪಾತ್ರದಾದ ಫಸ್ಟ್ ಆಫ್ ಆಲ್ ನಿಕ್ಲಿಗೆ ಥ್ಯಾಂಕ್ ಯು ಬಂತೆ ನಿಕ್ಲ ಚಾನಲ್ಗೆ ಇಲ್ಲಡೆ ಮುಟ್ಟ ಬರ್ತದೆ ಒಂಜಿ ಪಂಡ ಎಲ್ಲ ಕಲಾವಿದೆ ಮಲ್ಲದಲ್ಲ ಎಲ್ಲ ಕಲಾವಿದ ನಿಕ್ಲು ಒಂಜಿ ಎನ್ನ ಪರಿಚಯ ಮಲ್ಕೊಂಡು ಬಂದು ನಿಜವಾದ ಒಂಜಿ ಮಸ್ತ್ ಖುಷಿ ಆಂಡೆ ಎನ್ನ ಯಾನ್ ಬಿನ್ ಬಂದ ನಿಖಿಲ ಟಿವಿಗೆ ನಿಖಿಲ ಚಾನಲ್ ಆಲ್ ದ ಬೆಸ್ಟ್ ಎಡ್ಡೆ ಮಲ್ಪೊಲೆ ನನಾತ್ ಮಲ್ಲ ಕಾರ್ಯಕ್ರಮ ಮಲ್ಪೊಲೆ ಹಿಂಗೆ ಬಾರಿ ಖುಷಿ ಆಂಡೆ ದಾಯ ಬಂದ ನೆಂಡಲ ಕೆಲವೊಬ್ಬರು ಐಡಿಯಾಸ್ ಉಂಟು ದಾಯ ರಿಯಾಲಿಟಿ ಶೋ ಮಲ್ಪೊಂದುಲ್ಲೆ ನಿಖಲು ಸಪೋರ್ಟ್ ಮಲ್ತಾರದ ನಿಖಿಲ ಚಾನಲ್ದ ಮುಖಾಂತರ ನಮ್ಮ ಮಲ್ಪೊಗವೇನು ಒಂಜಿ ರಿಯಾಲಿಟಿ ಶೋ ಒಂಜಿ ಮುಲ್ಪ ಕುಡ್ಲಾಡೋದು ಪಂಡ ಆ ನಮ್ನೆ ಆವಡವು ಅಂಚಿನ ಒಂಜಿ ಮಲ್ಪೊಗಂದುಲ್ಲೆ ಬೊಕ್ಕ ನಿಕ್ಲೆ ಎಡ್ಡೆ ದೇವರ ಎಡ್ಡೆ ಮಲ್ಪಾಡು ನಿಕ್ಲೆ ಎಡ್ಡೆ TRP ಬರಾಡು ಐನಾತ್ ದುಂಬು ಬಲ್ಲೆ ಬೊಕ್ಕ ಪೂರೇ ಇಲ್ಲ ಏರು ಪೂರ ಕಲಾವಿದರು ಇಂಟ್ರೆಸ್ಟೆಡ್ ಉಳ್ಳಾರು ದಯ ಮಲ್ತದ ಬಲ್ಲೆ ಇಲ್ಲಡು ಕುಲ್ಲೋಡಿಚಿ ಯಾನ ಕಡೆ ಪಂಡೆ ಜನಕ್ಲೆಡೆಗೆ ಪೂರೇಡ ಪ್ರತಿಭೆ ಉಂಡು ಒಂಜಿ ನಮ್ಮ ಸೋಮಾರಿ ತನ್ನಟ್ಟು ಉಡುಪ ಬೊಕ್ಕ ಒಂಜಿ ನಮ್ಮ ಇನ್ನು ಮಸ್ತ್ ಇನ್ನು ಮಲ್ಪ ನೆಕ್ಲೇಟ್ ಮಾಡ್ಬೋದು ಬಿಡ್ಚಿನಂಗೆ ದಾಯಗಲ್ಲೆ ಪ್ರತಿಭೆ ಎತ್ತಿನಗಳು ಬಲ್ಲೆ ಏರೆಗೆ ಪೂರ ಅವಕಾಶ ಬೋಡು ಡ್ಯಾನ್ಸ್ ಮಲ್ಪುಲೆ ಆ್ಯಕ್ಟಿಂಗ್ ಮಲ್ಪುಲೆ ಫಿಲ್ಮ್ ಉಂಡು ಮಸ್ತ್ ಆಲ್ಬಮ್ ಸಾಂಗ್ ಪೂರ ಕಿರುಚಿತ್ರ ಬರೋದುಂಡು ಐತೊಟ್ಟಿಗೆ ಇತ್ತೆ ಸೀರಿಯಲ್ಸ್ ಮಸ್ತ್ ರೆಡಿ ಆಗೋದುಂಡು ಬಲ್ಲೆ ಪೂರೇ ಇಲ್ಲ ಯಾನು ಆತೆ ಬಂದು ಜಾಸ್ತಿದಲ್ಲ ಅಂಚಿನದಲ್ಲ ಒಂದು ಇಜ್ಜಿ ಎಡ್ಡೆ ಉಂಡು ನಮ್ಮ ತುಳು ರಂಗಾವಡು ಕನ್ನಡ ರಂಗಾವಡು ಎಡ್ಡೆ ಉಂಡು ಹಿರಿ ಕಲಾವಿದರಿಂದ ಪಂಡಿಡಲ್ಲ ಅನುಭವದ ಮೇರಿತುಂಡ ಇರು ಹಿರಿತನಟೆ ಉಲ್ಲರು ಸರ್ ಸೊ ಇರ್ನ ಒಂಜಿ ದಾದ ಕನ ಉಂಡ ನಿಜವಾದ ನನಸಾವಡು ಪನ್ಪುನವು ಎಂಕಲಲ್ಲ ಆಶೆ ಎಂಕಲ ಸಹಕಾರ ಸದಾ ಇರ್ನ ಒಟ್ಟಿಗೆ ಉಂಡೊಂದು ಪನ್ನೊಂದು ಸೊ ಬಹಳಷ್ಟು ಮಾತುಗಳು ಇವತ್ತು ನಾವು ಹಂಚ್ಕೊಂಡ್ವಿ ತುಳು ರಂಗಭೂಮಿ ಆಗಿರ್ಬೋದು ಮುಖ್ಯವಾಗಿ ಅಂದರೆ ಕಲಾವಿದನ ಮನದಾಳದ ಮಾತು ಆ ಕಲಾವಿದನ ಮನದಾಳದ ಮಾತು ಬಹಳಷ್ಟು ಇರುತ್ತೆ ಹೇಗೆ ಬಣ್ಣದ ಬದುಕು ಹೊರಗಡೆ ಕಾಣಿಸುತ್ತೆ ಅಷ್ಟೇ ಬಣ್ಣದ ಮಾತುಗಳು ನೈಜತೆಯ ರೂಪದಲ್ಲಿ ನಮ್ಮ ಒಳಗಡೆ ಇರುತ್ತೆ ಅಂತ ಹೇಳ್ತಾರೆ ಕಲಾವಿದನ ಮನದಲ್ಲಿ ಸೊ ಹಾಗಿರುವಾಗ ನಿಮ್ಮ ಇಬ್ಬರು ಮಕ್ಕಳಿಗೂ ಕೂಡ ಆಲ್ ದ ಬೆಸ್ಟ್ ನಿಮ್ಮ ತುಂಬು ಕುಟುಂಬಕ್ಕೂ ಕೂಡ ನಮ್ಮ ಒಂದು ಶುಭಾಶಯ ಇದ್ದೇ ಇದೆ ಸರ್ ಹಾಗೆ ನಿಮ್ಮ ಕನಸು ಏನಿದೆ ಆ ಕನಸಿನಲ್ಲಿ ನಮ್ಮ ಕಿಂಚಿತ್ತು ಸಹಕಾರ ಸದಾಕಾಲ ನಿಮ್ಮ ಜೊತೆ ಇದ್ದೇ ಇರುತ್ತೆ ಅನ್ನುವ ಮಾತಿನೊಂದಿಗೆ ಇದೇ ರೀತಿ
ಮತ್ತೊಂದು ನಮ್ಮ ಸಾಧನೆಯ ಹಾದಿಯಲ್ಲಿ ಸಾಧಕನ ಬೆಳಕಲ್ಲಿ ಸಾಧಕನ ಒಂದು ಮಾತಿನಲ್ಲಿ ಮತ್ತೋರ್ವ ಸಾಧಕನ ಜೊತೆಗೆ ನಾನು ಭೇಟಿಯಾಗ್ತೀನಿ. ಇವತ್ತಿನ ಸಾಧನೆಯ ಹಾದಿಯಲ್ಲಿ ಸಾಧಕನ ನುಡಿಯಲ್ಲಿ ನಮ್ಮ ಜೊತೆ ಕೈ ಸೇರಿಕೊಂಡಂತಹ ಕಲಾವಿದರು, ನೃತ್ಯಪಟು, ಕರ್ನಾಟಕ ಸ್ಟೇಟ್ ಇದರಲ್ಲಿ ಡ್ಯಾನ್ಸ್ ಮತ್ತು ಸ್ಪೋರ್ಟ್ಸ್ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ರಾಜೇಶ್ ಕಣ್ಣೂರ್ ಅವರಿಗೆ ತುಂಬ ಹೃದಯದ ಧನ್ಯವಾದನ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ ಸರ್, ನಮಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಸೊ ಇಷ್ಟೇ ಹೇಳೋದು ವೀಕ್ಷಕರೇ, ನಾವು ಈ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇದ್ದರೆ ಖಂಡಿತವಾಗ್ಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸುತ್ತಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಲಿಕ್ಕೆ ಮಾತ್ರ ಮರೆಯಬೇಡಿ ಅಂತ ಹೇಳ್ಕೊಳ್ಳುತ್ತಾ ಧನ್ಯವಾದಗಳು.